ವಕ್ಫ್ ಬೋರ್ಡ್ ಲ್ಯಾಂಡ್ ಜಿಹಾದ್ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ಉಡುಪಿ ನಗರ ಮತ್ತು ಗ್ರಾಮಾಂತರ ಮಂಡಲ ಬೃಹತ್ ಪ್ರತಿಭಟನೆ ನಡೆಯಿತು. ಬೆಳಿಗ್ಗೆ 10:30ಕ್ಕೆ ಮಣಿಪಾಲದ ಕಾಯಿನ್ ಸರ್ಕಲ್ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ನಡಿಗೆಯಲ್ಲಿ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಹವಾಲು ಸಲ್ಲಿಸಲಾಗಿದೆ. ಈ ಸಂದರ್ಭ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ಗೆ ಹೊಸತಲ್ಲ. ಕಾಂಗ್ರೆಸ್ ಅವರು ಒಂದು ಕಣ್ಣಲ್ಲಿ ಕೂಗ್ತಾರೆ, ಒಂದು ಕಣ್ಣಲ್ಲಿ ನೆಗಾಡ್ತಾರೆ. ಅದರಿಂದಾಗಿ ಪ್ರಕರಣಗಳಿಗೆ ಹಗರಣಗಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಸರ್ಕಾರ. ಸಂದರ್ಭದಲ್ಲಿ ರಾಜ್ಯದ BJP ಅವರು ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತಾರೆ. ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಯಾಕೆಂದರೆ ಬಹುತೇಕ ಮೂಡೆ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಇವತ್ತು ನಿನ್ನೆ ಅಬಕಾರಿ ಇರ್ಬೋದು, ಇವತ್ತು ಬೆಳಗಾಮಿನ ಪ್ರಕರಣಗಳಿರ್ಬೋದು ಅಂತ ನಿರಂತರವಾಗಿ ಬರ್ತಾ ಉಂಟು. ಯಾಕೆಂದರೆ ಹಗರಣಗಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಇವತ್ತಿನ ಈ ಹೋರಾಟದ ನಂತರ ನಮಗೆ ರಾಜ್ಯದ ಸೂಚನೆಯಂತೆ ಯಾವ ರೀತಿ ನಾವು ಅದಕ್ಕೆ ಹೋರಾಟ ಮಾಡಬೇಕೆಂಬುದನ್ನು ಅವರ ಸಲಹೆ ನಂತರ ನಾವು ಖಂಡಿತವಾಗಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಒಂದು ಸುತ್ತಿನ ಹೋರಾಟ ಇವತ್ತು ಆಗಿದೆ. ಒಂದು ಸಾರ್ವಜನಿಕವಾಗಿ ಗಮನ ಸೆಳೆಯುವಂಥದ್ದು. ಯಾರ್ಯಾರದ್ದು ಆಸ್ತಿಗಳು ಏನೇನಾಗಿದೆ ಅನ್ನುವಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅದರ ಮುಂದುವರಿದ ಭಾಗವಾಗಿ ನಾಳೆ ಮತ್ತು ನಾಡಿದ್ದು 2 ದಿವಸ ಪ್ರತಿ ತಾಲೂಕು ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು, ಮಠ ಮಂದಿರಗಳ ಮುಖ್ಯಸ್ಥರು